ಉತ್ಸವದ ಹಸಿಗೋಳಿ ಮೊಸರು ಕುಡಿಕೆ ಎನ್ನುವಂತ ವಿನೂತನ ಕಾರ್ಯಕ್ರಮ ಇದೀಗ ಉದ್ಘಾಟನಾ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಈ ಉದ್ಘಾಟನೆಯನ್ನು ಮಾಡಲಿಕ್ಕೆ ಆಗಮಿಸಿದಂತಹ ಲಯನ್ ಮಂಜುನಾಥ ಆಳ್ವ ತೇವನಾಡುಗುತ್ತು ಟ್ರಸ್ಟಿಗಳು ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಹಸಿಗೋಳಿ, ಅಧ್ಯಕ್ಷತೆಯನ್ನ ಶ್ರೀ ಅಬ್ದುಲ್ ರೆಹಮಾನ್ ಕೊಡಿಜಾಲ್, ಟ್ರಸ್ಟಿಗಳು ಮಂಗಳ ಸೇವಾ ಟ್ರಸ್ಟ್ ಕೊನಾಜೆ, ಅಂಕಣ ಉದ್ಘಾಟನೆಯನ್ನ ಶ್ರೀಯುತ ಶ್ರೀನಿವಾಸ ಶೆಟ್ಟಿ ಪುಲ್ಲು, ಅಧ್ಯಕ್ಷರು ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಹಸಿಗೋಳಿ. ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಶ್ರೀ ನಾರಾಯಣ ಕಕ್ಕೆಮಜಲು, ಪ್ರಗತಿಪರ ಕೃಷಿಕರು ಹಾಗೆ ಉದ್ಯಮಿಗಳು, ಸಮಾಜ ಸೇವಕರು ಆಗಿರುವಂತಹ ಶ್ರೀಯುತ ಇಕ್ಬಾಲ್ ಸಾಮಾನಿಗೆ ಇವರೆಲ್ಲರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಆತ್ಮೀಯರೇ, ಗೌರವ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು ಅವರು ಎಲ್ಲರನ್ನು ಕೂಡ ಬರಮಾಡಿಕೊಳ್ತಾ ಇದ್ದಾರೆ. ದಯವಿಟ್ಟು ವೇದಿಕೆಯನ್ನ ಸ್ವೀಕಾರ ಮಾಡಬೇಕು ಅಂತಲೇ ವಿನಂತಿ ಮಾಡಿಕೊಳ್ತೇವೆ. ಹಾಗೂ ನಮ್ಮ ಕ್ರೀಡಾ ಸಂಚಾಲಕರಾಗಿರುವಂತಹ ಶ್ರೀಯುತ ರಾಧಾಕೃಷ್ಣ ರೈ ಅವರು ಕೂಡ ವೇದಿಕೆಯನ್ನ ಸೇರಿಕೊಳ್ಬೇಕು. ನಮ್ಮ ಆತ್ಮೀಯರೇ, ಇದು ಕ್ರೀಡೆ ಎನ್ನುವಂಥದ್ದು ಮನೋರಂಜನೆಗಾಗಿ, ಸ್ಪರ್ಧೆಗಾಗಿ, ಆರೋಗ್ಯಕ್ಕಾಗಿ ಕ್ರೀಡೆ ಅಂತೇಳಿ ಹೇಳ್ತೇವೆ. ಈ ಕ್ರೀಡೆಯಿಂದ ಕೇವಲ ಮನೋರಂಜನೆ ಮಾತ್ರ ಅಲ್ಲ, ಆರೋಗ್ಯ ಕೂಡ ಸದೃಢವಾಗುತ್ತದೆ. ವಿಶೇಷವಾಗಿ ಸಮಾಜದಲ್ಲಿ ಸೌಹಾರ್ದತೆ ಬೆಳೆಯುತ್ತದೆ. ಈ ಎಲ್ಲ ದೃಷ್ಟಿಕೋನವನ್ನು ಇಟ್ಟುಕೊಂಡು ಸುಮಾರು 36 ವರ್ಷಗಳಿಂದ ಈ ಪ್ರದೇಶದಲ್ಲಿ ಈ ಮೊಸರುಗುಡಿಕೆ ಉತ್ಸವವನ್ನ, ಅದಕ್ಕೆ ಪೂರಕವಾಗಿ ಕ್ರೀಡಾಕೂಟವನ್ನ ಎಲ್ಲ ವಿಭಾಗಗಳಿಗೆ, ವಿಶೇಷವಾಗಿ ಜಾತಿ ಮತ ಭೇದ ಭಾವವನ್ನ ಮರೆತು ಎಲ್ಲರೂ ಕೂಡ ಕ್ರೀಡೆಯಲ್ಲಿ ಒಂದಾಗಿ ಆಡಬೇಕು, ಆಟ ಆಡಬೇಕು. ಅದರ ಮುಖೇನ ಸಮಾಜದಲ್ಲಿ ಸೌಹಾರ್ದತೆಯನ್ನು ನೆಲೆಗೊಳಿಸಬೇಕು ಎನ್ನುವ ದೃಷ್ಟಿಕೋನವನ್ನ, ಒಳಾರ್ಥವನ್ನ ಇಟ್ಟುಕೊಂಡು ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು ಅವರ ನೇತೃತ್ವದಲ್ಲಿ, ಅವರ ಗೌರವಾಧ್ಯಕ್ಷ ಸ್ಥಾನದಲ್ಲಿ ಸುಮಾರು 36 ವರ್ಷಗಳಿಂದ ಈ ಕ್ರೀಡಾಕೂಟವನ್ನ ಈ ಮಣ್ಣಿನಲ್ಲಿ ಮಾಡಿಕೊಂಡು ಬಂದಿದ್ದೇವೆ. ವಿಶೇಷವಾಗಿ 37ನೇ ವರ್ಷದ ಈ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟು ಸೇರಿದ್ದೇವೆ. ಈ ಒಂದು ಕ್ರೀಡಾಕೂಟದ ಉದ್ಘಾಟನೆಯನ್ನು ಮಾಡಲಿಕ್ಕಿರುವವರು ಶ್ರೀಯುತ ಲಯನ್ ಮಂಜುನಾಥ ಆಳ್ವ ತೇವನಾಡುಗುತ್ತು ಅವರು, ಅಧ್ಯಕ್ಷತೆಯನ್ನು ಅಬ್ದುಲ್ ರೆಹಮಾನ್ ಕೋಡಿಜಾಲ್ ಅವರು ವಹಿಸಿಕೊಳ್ತಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಶ್ರೀಯುತ ಶ್ರೀನಿವಾಸ ಶೆಟ್ಟಿ ಪುಲ್ಲು ಅವರು, ನಾರಾಯಣ ರೈ ಕಕ್ಕೆಮಜಲು ಅವರು, ಇಕ್ಬಾಲ್ ಸಾಮಾನಿಗೆ ಅವರು, ಹಾಗೆ ನಮ್ಮ ಹೋಟೆಲ್ನ ಮಾಲಕರಾಗಿರುವಂತಹ ರಂಗನಾಥ್ ಕಾಜೆ ಅವರು ನಮ್ಮೊಂದಿಗಿದ್ದಾರೆ. ವಿಶೇಷವಾಗಿ ಈ ಕ್ರೀಡಾಕೂಟವನ್ನು ಬಹಳ ಅಚ್ಚುಕಟ್ಟವಾಗಿ ಸಂಘಟನೆ ಮಾಡಲಿಕ್ಕೆ ಇದರ ಸಂಚಾಲಕತ್ವವನ್ನು ವಹಿಸಿಕೊಂಡವರು ನಮ್ಮ ರಾಷ್ಟ್ರ ಮಟ್ಟದ ಕಬಡ್ಡಿ ತೀರ್ಪುಗಾರರು, ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪಾವರು ಹರೇಕಳದ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಂತಹ ಶ್ರೀಯುತ ರಾಧಾಕೃಷ್ಣ ರೈ ಅವರು, ಹಾಗೆ ಶಿವಕುಮಾರ್ ಅಧ್ಯಾಪಕರು ರಾಮಕೃಷ್ಣ ಪ್ರೌಢಶಾಲೆ ಅವರು ಕೂಡ ನಮ್ಮೊಟ್ಟಿಗೆ ಸೇರಿಕೊಳ್ಳಬೇಕು. ಹಾಗೆ ಕೋಶಾಧಿಕಾರಿ ಆಗಿರುವಂತಹ ಕೃಷ್ಣಪ್ಪ ಕೂಡ, ಕೃಷ್ಣಪ್ಪ ಎನ್ ಕೊನಾಜಿ ಅವರು ಕೂಡ ವೇದಿಕೆಯನ್ನು ಅಲಂಕಾರ ಮಾಡಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ, ಈ ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಸಹ ಸಂಚಾಲಕರಾದ ಸನತ್ ರೈ ಕಕ್ಕೆಮಜಲು ಕೂಡ ವೇದಿಕೆಯನ್ನು ಸೇರಿಕೊಳ್ಳಬೇಕು. ಮೊದಲನೇ ಅಂಗವಾಗಿ ಪ್ರಾರ್ಥನೆ, ನಮ್ಮ ಉತ್ತಮ ಹಾಡುಗಾರರು, ನಮ್ಮ ಮಾತೃಮಂಡಳಿಯ ಪದಾಧಿಕಾರಿಗಳಲ್ಲಿ ಓರ್ವರಾಗಿರುವಂತಹ ಶ್ರೀಮತಿ ವನಿತಾ ಮನಮೋಹನ್ ಅವರಿಂದ ಪ್ರಾರ್ಥನೆ. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಸಿದ್ಧಿ ಪೂದೆ ಮಗೆ ವಿನಾಯಕ, ಕಾರ್ಯಸಿದ್ಧಿ ಪೂದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯೆ ಪಾಲಿಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ವಂದನೆಗಳು ಶ್ರೀಮತಿ ವನಿತಾ ಅವರಿಗೆ. ಬಂದಂತ ಎಲ್ಲ ಅತಿಥಿಯವರಿಯರನ್ನ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ, ಧರ್ಮವೂ ಹೌದು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಾನು ತೊಡಗಿಸಿಕೊಂಡು
ಪ್ರತಿ ಕಾರ್ಯಕ್ರಮಗಳು ಆಗುವಾಗ ಕೂಡ ಈ ಅತಿಥಿವರಿಯರು ಒಟ್ಟಿಗೆ ಸೇರಿಕೊಂಡು ಅದಕ್ಕೆ ಸಹಕಾರ ಮಾಡುವುದರಲ್ಲದೆ ಸಂಪೂರ್ಣವಾಗಿ ಮಾರ್ಗದರ್ಶನವನ್ನು ನೀಡ್ತಾ ಬಂದವರು ಎಲ್ಲ ಅತಿಥಿಗಳು ಅವರನ್ನೆಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ಬೇಕು ಅಂತೇಳಿ ನಮ್ಮ ಸಂಚಾಲಕರಾದ ರಾಧಾಕೃಷ್ಣ ರೈ ಅವರಲ್ಲಿ ವಿನಂತಿ ಮಾಡ್ತೇನೆ. ಸಾರ್ವಜನಿಕ ಮೊಸರು ಕುಡಿಕೆ ಉತ್ಸವ ಸಮಿತಿ ಅಸೈಗೋಲಿ ಯುವಕ ಮಂಡಲ ರಿಜಿಸ್ಟರ್ ಅಸೈಗೋಲಿ ಇದರ ಆಶ್ರಯದಲ್ಲಿ ನಡೆಯುವಂತ 37ನೇ ವರ್ಷದ ಮೊಸರು ಕುಡಿಕೆ ಉತ್ಸವ ಸಮಿತಿಯ ಅಂಗವಾಗಿ ನಡೆಯುವಂತ ಕ್ರೀಡಾಕೂಟದಲ್ಲಿ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಉದ್ಘಾಟಕರಾಗಿ ಆಗಮಿಸಿದಂತ ನಮ್ಮವರೇ ಆದಂತ ಲಯನ್ ಮಂಜುನಾಥ ಆಲ್ವ ತೇವನಾಡುಗೊತ್ತು, ಟ್ರಸ್ಟಿಗಳು ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಅಸೈಗೋಳಿ ಇವರನ್ನು ಕೇಳಿಕೊಂಡ ಬಹಳ ಸಂತೋಷದಿಂದ ಬಂದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿದ ಅವರಿಗೆ ನಮ್ಮ ಸಾರ್ವಜನಿಕ ಮೊಸರು ಕುಡಿಕೆ ಉತ್ಸವ ಸಮಿತಿಯ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ನೀಡ್ತಾ ಇದ್ದೇವೆ ಸರ್. ಅವರಿಗೆ ನೆನಪಿನ ಕಾಣಿಕೆಯನ್ನು ಗೌರವ ಸ್ಮರಣಿಕೆಯನ್ನು ನೀಡಬೇಕಾಗಿ ಸಂತೋಷ್ ಶೆಟ್ಟಿ ಅವರ ಹತ್ರ ವಿನಂತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಒಂದು ಕ್ರೀಡೋತ್ಸವದ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದವರು ಶ್ರೀ ಅಬ್ದುಲ್ ರಹಿಮಾನ್ ಕೋಡಿಜಾಲ್, ಟ್ರಸ್ಟಿಗಳು ಮಂಗಳ ಸೇವಾ ಟ್ರಸ್ಟ್ ರಿಜಿಸ್ಟರ್ ಕೊಣಾಜೆ ಇವರನ್ನು ಕೇಳಿಕೊಂಡರು ಬಹಳ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೆ ಅವರಿಗೆ ನಮ್ಮ ಸಮಿತಿಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಕಲಾಯಿ ಅವರು ಇವರಿಗೆ ಗೌರವ ಸ್ಮರಣಿಕೆ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕ್ರೀಡಾಕೂಟದ ಕಬಡ್ಡಿ ಅಂಕಣವನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿದ್ದಾರೆ ನಮ್ಮವರೇ ಆದಂತ ಶ್ರೀ ಶ್ರೀನಿವಾಸ್ ಶೆಟ್ಟಿ ಫುಲ್ಲು, ಅಧ್ಯಕ್ಷರು ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ರಿಜಿಸ್ಟರ್ ಅಸೈಗೋಲಿ. ಇವರು ಬಹಳ ಸಂತೋಷದಿಂದ ಒಪ್ಪಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಸಹ ನಮ್ಮ ಸಮಿತಿಯ ವತಿಯಿಂದ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಅವರಿಗೆ ಸನತ್ ರೈ ಅವರು ಗೌರವ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಂತ ವಿನಂತಿಸ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಶ್ರೀ ನಾರಾಯಣ ರೈ ಕಕ್ಕೆಮೆಜಲ್, ಪ್ರಗತಿಪರ ಕೃಷಿಕರು, ನಮ್ಮವರೇ ಆತ್ಮೀಯರು ಆಗಿರುವಂತ ನಾರಾಯಣ ರೈ ಕಕ್ಕೆಮೆಜಲ್ ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಅವರಿಗೆ ಗೌರವ ಸ್ಮರಣಿಕೆಯನ್ನು ಕೃಷ್ಣ ಶೆಟ್ಟಿ ಅವರು ನೀಡಬೇಕಾಗಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ಹಾಗೆ ಇನ್ನೊಬ್ಬರು ಮುಖ್ಯ ಅತಿಥಿಗಳಾಗಂತ ಶ್ರೀ ಇಕ್ಬಾಲ್ ಸಾಮಾನಿಗೆ, ಉದ್ಯಮಿಗಳು, ಸಮಾಜ ಸೇವಕರು ಅವರನ್ನು ಕೇಳಿಕೊಂಡ ಬಹಳ ಪ್ರೀತಿಯಿಂದ ನಮ್ಮ ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ಅವರನ್ನು ನಾವು ಸಮಿತಿಯ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಶಿವಕುಮಾರ್ ಸರ್ ಅವರು ಗೌರವ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವ ಅಧ್ಯಕ್ಷರಾಗಿ ಇರುವಂತಹ ನಮ್ಮವರು ಸಂತೋಷ್ ಶೆಟ್ಟಿ ಫುಲ್ಲು ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸುಮಾರು ದಿನಗಳಿಂದ ಶ್ರಮಿಸುತ್ತಿರುವಂತಹ ಸಂತೋಷ್ ಶೆಟ್ಟಿ ಇವರಿಗೆ ನಮ್ಮ ಸಮಿತಿಯ ವತಿಯಿಂದ ಅವರಿಗೆ ತುಂಬ ಸ್ವಾಗತವನ್ನು ನೀಡ್ತಾ ಇದ್ದೇವೆ ಸರ್. ಹಾಗೆ ನಮ್ಮ ಕೋಶಾಧಿಕಾರಿಗಳಾದಂತ ಕೃಷ್ಣಪ್ಪ ಕೊಣಾಜೆ ಅವರು ಆಗಮಿಸಿದ್ದಾರೆ. ಅವರನ್ನು ಸಹ ನಾವು ಸಮಿತಿಯ ಪರವಾಗಿ ತುಂಬದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ರಂಗನಾಥ್ ಕಾಜ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಸಹ ಈ ತುಂಬದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕ್ರೀಡಾ ಸಹ ಸಂಚಾಲಕರಾದಂತ ಸನತ್ ರವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಸಹ ತುಂಬದಿಂದ ಸ್ವಾಗತಿಸ್ತಾ ಇದ್ದೇವೆ. ಇಲ್ಲಿ ಈ ಒಂದು ಕಾರ್ಯಕ್ರಮ ನಿರೂಪಣೆಯನ್ನು ಮಾಡಿ ನಮ್ಮ ಕ್ರೀಡಾಪಟವನ್ನು ಯಶಸ್ವಿಗೊಳಿಸಲು ಇರುವಂತಹ ತ್ಯಾಗಂಶ್ರವರನ್ನು ಸಹ ತುಂಬರಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಆಗಮಿಸಿದ ಸಾರ್ವಜನಿಕ ಮಹಿಳೆಯರು ಹಾಗೂ ಊರಿನ ಎಲ್ಲ ಭಗವದ್ ಭಕ್ತರನ್ನು ಹಾಗೂ ಕ್ರೀಡಾಭಿಮಾನಿಗಳನ್ನು, ಪುಟಾಣಿ ಮಕ್ಕಳನ್ನು ತುಂಬರಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಪತ್ರಿಕೋದ್ಯಮ ಮತ್ತು ಮಾಧ್ಯಮದವರು ಶ್ರೀ ಅನ್ಸಾರ್ ಇನ್ನೋಲಿ ಅವರು ಸಹ ಅವರನ್ನು ಸಹ ತುಂಬದಿಂದ ಸ್ವಾಗತಿಸ್ತಾ ಇದ್ದೇನೆ. ಸತೀಶ್ ಪುಂಡಿಕಾಯಿ ಅವರು ಬನ್ನಿ ಸರ್, ಪತ್ರಿಕಾ ಮಾಧ್ಯಮದವರು ಅವರನ್ನು ಸಹ ತುಂಬದಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಹಾಗೆ ಗಂಗಾಧರ್ ಫೋಟೋಗ್ರಾಫರ್ ಆಗಿ, ವಿಡಿಯೋಗ್ರಾಫರ್ ಆಗಿ ಆಗಮಿಸಿ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಅವರನ್ನು ಸಹ ತುಂಬದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ವಿಭಾಗಗಳಿಂದ
ಬರುವಂತಹ ಕ್ರೀಡಾಭಿಮಾನಿಗಳಿಗೆ ಮತ್ತು ತಂಡದ ವ್ಯವಸ್ಥಾಪಕರಿಗೆ, ಆಟಗಾರರಿಗೆ ಅವರಿಗೆ ತುಂಬುರದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಆರಕ್ಷಾ ಠಾಣಾ ಅಧಿಕಾರಿಗಳಾದ ಅಂತ ಎಲ್ಲ ಅಧಿಕಾರಿಗಳಿಗೆ, ಸಿಬ್ಬಂದಿ ವರ್ಗದವರನ್ನು ಸಹ ತುಂಬುರದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಎಲ್ಲ ತನ್ಮನಗಳ ದನಗಳಿಂದ ಸಹಕರಿಸಿದ ಎಲ್ಲ ಈ ಕ್ರೀಡಾ ಹಾಗೂ ಅಭಿಮಾನಿಗಳಿಗೆ ತುಂಬುರದ ಸ್ವಾಗತವನ್ನು ನೀಡುತ್ತಾ ಈ ಒಂದು ಸ್ವಾಗತ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ. ನಮಸ್ಕಾರ. ಸರ್ವರಿಗೂ ಸ್ವಾಗತವನ್ನ ಬಯಸಿದಂತಹ ನಮ್ಮ ಕ್ರೀಡಾ ಸಂಚಾಲಕರಾದ ರಾಧಾಕೃಷ್ಣ ರೈ ಅವರಿಗೂ ಪ್ರೀತಿಯ ಸ್ವಾಗತ. ಬಂಧುಗಳೇ, ವಿಶೇಷವಾಗಿ ಸರಸ್ವತಿ ಅಕ್ಕ ಇದ್ದಾರೆ, ವನಿತಾ ಅಕ್ಕ ಇದ್ದಾರೆ, ಹಾಗೂ ನೆರೆದಿರುವಂತಹ ಎಲ್ಲ ನಮ್ಮ ಕ್ರೀಡಾಭಿಮಾನಿಗಳು, ಕ್ರೀಡಾಪಟುಗಳಿಗೂ, ಸಣ್ಣ ಪುಟಾಣಿಗಳಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿಕೊಂಡು ಇದೀಗ ಪ್ರಸ್ತಾವನೆಯ ಒಂದು 2 ಮಾತುಗಳನ್ನ ಆಡಬೇಕು ಅಂತೇಳಿ ಗೌರವ ಅಧ್ಯಕ್ಷರು ಆಗಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂತಹ ಶ್ರೀಯುತ ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು ಅವರಲ್ಲಿ ವಿನಂತಿ ಮಾಡ್ತೇನೆ. 37ನೇ ವರ್ಷದ ಈ ಒಂದು ಹೊಸಕುಡಿಗೆ ಕ್ರೀಡಾಕೂಟದ ಉದ್ಘಾಟನೆ ಮಾಡಿದಂತಹ ನಮ್ಮ ಬಂಧುವಾದ ಮಂಜುನಾಥ ಆಡ್ರೆ, ಹಾಗೆ ಈ ಒಂದು ಕ್ರೀಡಾಕೂಟದಲ್ಲಿ ಅತಿಥಿಯಾಗಿ ಬಂದಂಥ ನಾರಾಯಣ ಅವರೇ, ಅಬ್ದುಲ್ ರಹಮಾನ್ ಕೋಟ್ಯಾಲ್ ಅವರೇ, ಶ್ರೀನಿವಾಸ್ ಶೆಟ್ಟಿ ಅವರೇ, ಇಕ್ಬಾಲ್ ಸಾಮಾನ್ಗೆ ಅವರೇ, ಹಾಗೆ ವೇದಿಕೆಯಲ್ಲಿರುವ ರಂಗನಾಥ್ ಕಾಜ್ ಅವರೇ, ಹಾಗೆ ಕೃಷ್ಣಣ್ಣ, ಹಾಗೆ ಸನತ್ ಕುಮಾರ್ ರೈ, ಹಾಗೆ ನಮ್ಮ ಈ ಒಂದು ಕ್ರೀಡಾ ಒಂದು ನಿರ್ವಹಣೆ ಮಾಡಿಕೊಂಡು ಈ ಒಂದು ಕ್ರೀಡೆಯ ಉತ್ಸವ ತೆಗೆದುಕೊಂಡಂಥ ರಾಧಾಕೃಷ್ಣ ರೈ ಅವರೇ, ತ್ಯಾಗಂಬರೇ, ಹಾಗೆ ಇಲ್ಲಿ ಸೇರಿದಂಥ ಎಲ್ಲ ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ, ಇವತ್ತು ನಮ್ಮ ಹೊಸಕುಡಿಗೆಯ 36ನೇ ವರ್ಷದ ಕ್ರೀಡಾಕೂಟವನ್ನು ನಡೆಸ್ತಾ ಇದ್ದೇವೆ. ಸಮಾಜದ ಸಾಮರಸ್ಯವನ್ನು ಕಾಪಾಡುವಲ್ಲಿ ಈ ಒಂದು ಕ್ರೀಡಾಕೂಟ ಬಹಳ ಒಂದು ಪ್ರಯೋಜನ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಯಾಕೆಂದರೆ ಈ ಒಂದು ಕ್ರೀಡೆಯಲ್ಲಿ ಯಾವುದೇ ಜಾತಿ ಮತ ಇಲ್ಲದೆ, ಹಿಂದೂ, ಮುಸ್ಲಿಂ, ಕ್ರಿಸ್ತ, ಜೈನ್, ಸಿಖ್ ಯಾವ ಒಂದು ಜಾತಿ ಇಲ್ಲದೆ ಒಂದು ಆಡುವಂಥ ಒಂದು ಸಾಮರಸ್ಯದ ಈ ಒಂದು ಇದ್ದರೆ ಅದು ಕ್ರೀಡಾ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ಕ್ರೀಡೆಯಲ್ಲಿ ನಾವು ಯುವಕರಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ಅಂದರೆ, ನಾವು ಕಠಿಣ ಅಭ್ಯಾಸವನ್ನು ಮಾಡಿದರೆ ಕೂಡ ನಾವು ಈ ತಾಲೂಕು ಮಟ್ಟ ಇಲ್ಲಿ ತಾಲೂಕು ಮಟ್ಟದಿಂದ ಹಿಡಿದು ದೇಶದ ಮಟ್ಟದ ಕ್ರೀಡಾಪಟುವಾಗಿ ಮುಂದುವರಿಲಿಕ್ಕೆ ಸಾಧ್ಯ ಅಂತ ಹೇಳಿಕೆ ಇಷ್ಟಪಡ್ತಿದ್ದೇನೆ. ಯಾವುದೇ ಒಂದು ಕ್ರೀಡಾಪಟು ಕಠಿಣ ಅಭ್ಯಾಸವನ್ನು ಮಾಡಿದರೆ ಮುಂದೆ ಅವನು ಒಂದು ಉತ್ತಮ ಕ್ರೀಡಾಪಟು ಆಗಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಈ ಒಂದು ಕ್ರೀಡಾಕೂಟದಲ್ಲಿ ಎಲ್ಲರಿಗೂ ವಿಜಯ ಆಗಲಿಕ್ಕೆ ಆಗುವುದಿಲ್ಲ. ಸೋಲು ಗೆಲುವು ಇದ್ದದ್ದೇ ಅದನ್ನು ಯಾವುದು ಸಮಾನವಾಗಿ ನಾವು ಸ್ವೀಕರಿಸಿ ಈ ಒಂದು ಕ್ರೀಡಾಕೂಟವನ್ನು ನಾವು ಆಡಬೇಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಕಬಡ್ಡಿಯಲ್ಲಿ ಯಾವುದೇ ಒಂದು ಕ್ರೀಡೆಯಲ್ಲಿ ಒಂದು ತೀರ್ಪುಗಾರರ ತೀರ್ಪು ಅದು ಒಬ್ಬ ಆಟಗಾರನ ವಿರುದ್ಧವಾಗಿ ಅಥವಾ ತಂಡದ ವಿರುದ್ಧವಾಗಿ ಬರಬಹುದು. ಆ ಸಂದರ್ಭದಲ್ಲಿ ನಾವು ಕ್ರೀಡಾ ಅದನ್ನು ಸ್ವೀಕರಿಸಿ ನಾವು ಸ್ವೀಕರಿಸಬೇಕು. ಮತ್ತು ಹಾಗೆ ಮಾಡದಿದ್ದರೆ ಆ ನಮ್ಮ ಒಂದು ಕ್ರೀಡೆಯ ಇದು ನಮಗೆ ಹಾಳಾಗ್ತದೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡದೆ ಕ್ರೀಡಾ ಸ್ಫೂರ್ತಿಯಿಂದ ಆಡಬೇಕಂತ ಹೇಳಿಕೊಂಡು ಎಲ್ಲರಿಗೆ ಒಳ್ಳೆಯದಾಗಂತ ಹೇಳಿಕೊಂಡು ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಮಾತನಾಡಿದಂತಹ ನಮ್ಮ ಗೌರವಾಧ್ಯಕ್ಷರು, ಯುವಕ ಮಂಡಲದ ಅಧ್ಯಕ್ಷರು ಆಗಿರುವಂತಹ ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು ಅವರಿಗೆ ವಂದನೆಗಳು. ಇದೀಗ ದೀಪ ಪ್ರಜ್ವಲನೆಯ ಮುಖೇನ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಆತ್ಮೀಯರು, ಮಾರ್ಗದರ್ಶಕರು, ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ನ ಟ್ರಸ್ಟಿಗಳು, ಮಾಜಿ ಲಯನ್ಸ್ ಕ್ಲಬ್ ಮಂಗಳಾಂಬೆ ಮಾಜಿ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಮಂಜುನಾಥ್ ಆಳ್ವಾಕೆ ನಾಡುಗೊತ್ತು ಅವರಲ್ಲಿ ವಿನಂತಿ ಮಾಡ್ತೇನೆ. ಎಲ್ಲ ಅತಿಥಿ ಅಭ್ಯಾಗತರು ಅವರೊಂದಿಗೆ ಸೇರಿಕೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ. तमसो मा ज्योतिर्गमय मृत्योर्मा अमृतंगमय ओम शांति शांति शांति. ಸಮಯದಲ್ಲಿ ಒಂದಲ್ಲ ಒಂದು ಚಟುವಟಿಕೆಗಳಲ್ಲಿ ನಿರತರಾಗಿ ಸಮಾಜಕ್ಕೆ ಏನಾದರೂ ಒಂದು ಒಳಿತನ ಮಾಡಬೇಕು ಎನ್ನುವಂತ ಹಿತದೃಷ್ಟಿಯಿಂದ
ಎಲ್ಲರೊಟ್ಟಿಗೆ ಸೇರಿಕೊಂಡು ಕೆಲಸವನ್ನು ಮಾಡ್ತಾ ಬಂದವರು ಕಳೆದ 15-20-25 ವರ್ಷಗಳಿಂದ ಮಾಡಿಕೊಂಡು ಬಂದವರೇ ನಮ್ಮ ವೇದಿಕೆಯಲ್ಲಿ ಇರುವವರು. ಒಂದೊಂದು ಕ್ಷೇತ್ರದಲ್ಲೂ ಒಂದೊಂದು ಬೇರೆ ಬೇರೆ ರೀತಿಯ ಸಾಧನೆಯನ್ನು ಮಾಡಿಕೊಂಡು ಬಂದವರು. ಇದೀಗ ಉದ್ಘಾಟನೆ ಮಾಡಿದಂತ ಮಂಜುನಾಥ್ ಆಳ್ವ ಅವರಿಂದ ಉದ್ಘಾಟನೆಯ ಒಂದು 2 ಮಾತುಗಳು. 27ನೇ ವರ್ಷದ ಮುಸುಡಿಕೆದ ಒಂಜಿ ಕ್ರೀಡೋತ್ಸವ ಕಾರ್ಯಕ್ರಮ ಮಾತೆರ್ಲ ಒಂಜಾದ ಮೂಲ ಸೇರಿದ ಈ ಒಂಜಿ ಕಾರ್ಯಕ್ರಮ ಬಾರಿ ಸೌಹಾರ್ದ ಬೊಕ್ಕ ಸಮಾಜದ ಒಂಜಿ ಒಗ್ಗಟ್ಟಿನ ಉಂಡ್ಬಂಡ್ಪಂಚಿನ ಕಾರ್ಯಕ್ರಮ ಪಂಡ ದಾಲ ತಪ್ಪ ಒಂದು ಅವೇ ತಂದೆ ನಮ್ಮ ಮಾತಾ ಜಾತಿಡ್ಲ ಮಾತೆರ್ಲ ಸೇರಿದು ಒಟ್ಟಾದ ಮನ್ಪಣಂಜಿ ಕಾರ್ಯಕ್ರಮ ಮಂಡ ಇದೊಂಜಿ ಮೊಸರುಗುಡಿಕೆ ಕಾರ್ಯಕ್ರಮ ಮಾತ್ರ ಈ ಒಂಜಿ ಕಾರ್ಯಕ್ರಮ ಎಲ್ಲಂಜಿ ನಮ್ಮ ಪತ್ತಾಜಿಗೆ ಮಾಡಪಣಂಚಿನ ಮೊಸರುಗುಡಿಕೆ ಇಂದು ನಂದು ನಡಪಣಂಜ ಹೂವೇ ಒಂಜಿ ವಿಘ್ನ ಬರಂದ ಬಾರಿ ಪೊರ್ಲುಡು ಯಶಸ್ವಿ ಬಂಡದು ಆ ಕೃಷ್ಣ ದೇವರೆಲ್ಲ ಮುಲ್ಪ ಕ್ಷೇತ್ರ ಬಲಕರ ಮಾತ ದೇವರೆಲ್ಲ ಕೈ ಮುಗಿಯೊಂದು ನಟ್ಟೊಂದು ಎನ್ನ ಪಾತ್ರ ಬಿರಟ್ಟು ವೀರಾಮ ಕೊರಲ್ಲ ಬಾರಿ ಪೊರ್ಲುಡು ರೆಡೇ ಪಾತ್ರ ಬಾರಿ ಬೊರ್ಲುದ ಒಂಜಿ ಶುಭಾಶಯ ಮಂಜುನಾಥ್ ಆಳ್ವ ದೇವನಾಡು ಗೊತ್ತು ಉದ್ಘಾಟಕರ ಅರಿಗಳ ಸೊಲುಮೆ ಸಂದ ಒಂದು ದುಮ್ಮಪ್ಪ ನಾರಾಯಣ ರೈಕುಲು ಕಕ್ಕೆ ಮಜಲು ಪ್ರಗತಿಪರ ಕೃಷಿಕರು ಒಂಜಿ ಕುಲ್ಲುನೊಳೆ ಶುಭಾಶಯ ಅರಿಗಳ ಸೊಲ್ಮೆ ಸಂದ ಒಂದು ನಾರಾಯಣ ರೈಗೋಲು ಒಂದು ಪ್ರಗತಿಪರ ಕೃಷಿಕರಾಗಿದ್ರು ಕೂಡ ಸಮಾಜದೊಟ್ಟಿಗೆ ಅತಿಯಾಗಿ ಹೆಚ್ಚೆಚ್ಚು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಈಗ ತಾನೇ ಸುಮಾರು 48 ದಿನಗಳ ಕಾಲ ನಡೆದಂತಹ ಭಜನಾ ಸಂಕೀರ್ತನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಬಹಳ ಅದ್ಭುತವಾದಂತಹ ಯಶಸ್ಸನ್ನು ಪಡೆದುಕೊಡುವಲ್ಲಿ ಪ್ರಮುಖ ಪಾತ್ರರಾದವರು ನಾರಾಯಣ ರೈ ಕಕ್ಕೆ ಮಜಲವರು. ಅವರಿಗೆ ಈ ಸಂದರ್ಭದಲ್ಲಿ ಹೃದಯಾಂತರಾಳದ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ವಿಶೇಷವಾಗಿ ಮುಖ್ಯ ಅತಿಥಿಗಳಾಗಿ ಮತ್ತೂರವರು ನಮ್ಮೊಂದಿಗಿರುವವರು ಶ್ರೀಯುತ ಇಕ್ಬಾಲ್ ಸಾಮಾನಿಗೆ, ಉದ್ಯಮಿಗಳು, ಸಮಾಜ ಸೇವಕರು, ನಮ್ಮೆಲ್ಲರ ಮಿತ್ರರು, ಮಾರ್ಗದರ್ಶಕರು. ಕ್ರೀಡೆ ಆಗಿರ್ಬೋದು, ಸಾಮಾಜಿಕ ಚಟುವಟಿಕೆಗಳಲ್ಲಿ ಇಕ್ಬಾಲ್ ಸಾಮಾನಿಗೆ ಅವರ ಹೆಸರು ಖಂಡಿತವಾಗಿ ಇದೆ. ಯಾವುದೇ ಸಂಘಟನೆಯವರು ಅವರ ಹತ್ರ ಹೋದಾಗ ಅವರು ಖಂಡಿತ ಅದಕ್ಕೆ ಸಹಕಾರವನ್ನು ಮಾಡ್ತಾ ಬಂದವರು ಇಕ್ಬಾಲ್ ಸಾಮಾನಿಗೆ ಅವರು. ಕಳೆದ ಹಲವು ವರ್ಷಗಳು ಸಂತೋಷನ ಯಾವಾಗಲೂ ಹೇಳಲಿಕ್ಕೆ ಉಂಟು. ಈ ಕ್ರೀಡಾಕೂಟ ಆಗುವಾಗ ಸಂಪೂರ್ಣವಾಗಿ ಇಕ್ಬಾಲ್ ಸಾಮಾನಿಗೆ ಅವರು ಕರೆದ ತಕ್ಷಣ ಬರುವವರು, ಸಹಕಾರ ಮಾಡ್ತಾ ಬಂದವರು. ಅಂತವರು ಮುಖ್ಯ ಅತಿಥಿ ಅಭ್ಯಾಗತರಾಗಿ ನಮ್ಮೊಂದಿಗಿದ್ದದೇ ದೊಡ್ಡ ನಮ್ಮ ಸೌಭಾಗ್ಯ. ಆ ನೆಲೆಯಲ್ಲಿ ಇಕ್ಬಾಲನ್ನ ಕುಳಿತಲ್ಲೇ ಶುಭವನ್ನ ಹಾರೈಸಿದರೆ ಅವರಿಗೂ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಅಂಕಣವನ್ನ ಉದ್ಘಾಟನೆ ಮಾಡಲಿಕ್ಕೆ ಬಂದವರು ಶ್ರೀಯುತ ನಮ್ಮ ಶ್ರೀನಿವಾಸ್ ಶೆಟ್ಟಿ ಪುಲ್ಲು ಅವರು, ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ನ ಅಧ್ಯಕ್ಷರು. ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದು 2 ಮಾತುಗಳನ್ನು ಆಡಬೇಕು ಅಂತ ವಿನಂತಿ. ಮೊಸರುಗೋಡಿಗೆ ಒಂಜಿ ಕ್ರೀಡಾಕೂಟಗಳು ಎಂಗ್ಲಲ್ಲಿದ್ದೀರಿ ಎಂಕ್ಲದಲ್ಲ ಅತಿಥಿನ ಪಂಡ ತಯಾರಿದ್ದ ಎಂಕ್ಲು ಮುಲ್ಪದಾಕ್ಲಿ ಈ ಮನ್ನಡು ಬಾರಿ ವರ್ಷ ಜೋಕುಲಾಟಿಕೆಡಿ ಎಲ್ಲೇ ಜೋಕುಲೆಕ್ ಪಣೆ ಎಂಕ್ಲು ಗೊಬ್ಬುದಿನ ಈ ಮೈದಾನ ಎಂಕ್ಲ ಈ ಮನ್ನಗಳ ಎಂಕ್ಲೆಲ್ಲ ಬಾರಿ ಋಣಾನ ಸಂಬಂಧ ಬಹುಶಃ ಅಸೈ ಗೋಲಿಡಿ ಈ ಒಂಜಿ ಶ್ರೀಕೃಷ್ಣ ಜನ್ಮಾಷ್ಟಮಿನ ಖಾಲಿ ಕಂಬ ಪಾಡ್ದು ಪ್ರಥಮವಾದ ಸ್ಥಾಪನೆ ಬಂತದ್ದು ಇನಿ 37ನೇ ವರ್ಷ ಕಾರ್ದಿ ಒಂದು ಈ ಕಾರ್ಯಕ್ರಮಕ್ಕೆ ಮಾತಿರಲಿಲ್ಲಪ್ಪ ನೇಟು ಎಂಕ್ಲಿಗೆ ಬಹುಶಃ ಜಾತಿ ಮತ ಭೇದ ಇದ್ದಂದೆ ಕೃಷ್ಣನ ಒಂಜಿ ಕಾರ್ಯಕ್ರಮನು ಬಾರಿ ಪೊರ್ಲುಡು ಈತು ವರ್ಷಲ ನಡತೊಂದುಂಡು ನಮ್ಮದು ನಮ್ಮ ಪುಟ್ನಿಡ್ದ ಬೊಕ್ಕ ನಮ್ಮ ಮಾನವೀಯತೆಗೆ ಮನುಷ್ಯತ್ವಕ್ಕೆ ಹೆಚ್ಚು ಬೆಲೆ ಕೊರ್ನಕ್ಲು ನಮ್ಮ ಜಾತಿ ಮತ ಐನು ನಮ್ಮ ತೂಯಿನಕ್ಲತ್ತು ಮನುಷ್ಯತ್ವ ನಂಗೆ ಮುಖ್ಯ. ನಂಗೆ ಮಾನವೀಯತೆ ಒಂದು ನೇನೆ ತೆತ್ತೊಂದು ನಮ್ಮ ದುಂಪೋಪುನ ನಮ್ಮ ಭಾರತೀಯ ಸಂಸ್ಕೃತಿ ಪನ್ಪುನ ಪನೊಂದು ಈ 37 ವರ್ಷಡು ಬಾರಿ ಪೊರ್ಲುಡಿ ಕಾರ್ಯಕ್ರಮ ಇನಿ ಈ ಕಾರ್ಯಕ್ರಮ ಎನ್ನ ಆತ್ಮೀಯರಾಯನ ಅಬ್ದುಲ್ ರೆಹಮಾನ್ ಉಳ್ಳೇರು, ಇಕ್ಬಾಲ್ ಸಾಮಾನಿಗೆ ಉಳ್ಳೇರು, ಅಂಜನೆ ನಾರಾಯಣ ರೈ ಉಳ್ಳೇರು, ನಮ್ಮ ರಂಗನಾಥ್ ಕಾಜಾ ಉಳ್ಳೇರು. ಈ ಕಾರ್ಯಕ್ರಮದ ಒಂಜಿ ರಾಧಾಕೃಷ್ಣ ಬೊಕ್ಕ ತ್ಯಾಗಂ ಈ ಕ್ರೀಡಾ ನೇನು ಮಸ್ತ್ ಅನುಭವಿಗಳು ಮಸ್ತ್ ಕ್ರೀಡಾಕೂಟನು ಬಾರಿ ಪೊರ್ಲುಡು ನಡಪಾದು ಈ ಪರಿಸರಡು ಹೆಚ್ಚಿನ ಒಂಜಿ ಪುದರ್ ಪಡೆಯನಾಕ್ಲಿ ಬಾರಿ ಶಿಸ್ತುಬದ್ಧವಾದ ಜೋಕ್ಲೆಗೆ ಶಿಕ್ಷಣ ಕೊರನಾಕ್ಲಿ ಮಸ್ತ್ ಜೋಕ್ಲೇನು ಕ್ರೀಡಾಪಟುವಾದ ನಿರ್ಮಾಣ ಮನ್ಪುನೇಟಾಕ್ಲ ಪಾತ್ರ ಬಾರಿ ಉಂಡು ಪಣೊಂದು ಈ ಒಂದು ಕಾರ್ಯಕ್ರಮ ಕ್ರೀಡಾಕೂಟ ಬಾರಿ ಯಶಸ್ವಿಯಾದ ಈ ಕಾರ್ಯಕ್ರಮ ನಡಪೊಂದುಲ್ಲೇರಿ. ನೇಟು ಈದು ವರ್ಷ ಅಕಲ್ನ ಮಲ್ಲ ಪಾತ್ರ ಉಂಡು. ಈಗ ಈ ಕಾರ್ಯಕ್ರಮ ಈದು ವರ್ಷ ಬಾರಿ ಪೊರ್ಲು ನಡಪಡಂಡ ಅಕಲ್ನ ಪಾತ್ರ ಉಂಡು. ಅಂಜನೆ ಸಂತೋಷ್ ಕುಮಾರ್ ಶೆಟ್ಲ ನೇಟು ಕೊನೆದುಲ್ಲೇರಿ ಅಂಜದ ಪುನಃ ಮಾತೇರ್ನ ಮಸ್ತ್ ಜನ ಊರ್ದಕ್ಲು ಪುನೆದು ಬಾರಿ ಪೊರ್ಲುಡು ಕಾರ್ಯಕ್ರಮ ಹಾಪುಲು
ನನ್ನಲೊಂದು ಪೊರ್ಲು ನಡಪಡು ಈ ಅಸೈಗೋಳಿದ ಈ ಪರಿಸರಡು ಈ ಮೈದಾನ ಒರಿಪೊಡುನಾಂಡ ಮನ್ಪೊಡುನಾಂಡ ಈ ಮೈದಾನ ಒರಿಯೊಡುನಾಂಡ ಎಂಕ್ಲು ಜೋಕ್ಲಾಟಿಗೆಡೆ ನೀಕೊಂಜಿ ಪ್ರಯತ್ನ ಬರ್ತದೆ ನೆಟ್ಟು ಇನಿ ಒಂಜಿ 400-500 ಲೋಡ್ ಮಣ್ಣುಂಡು ಇಂದೊಂಜಿ ಬಾರಿ ಗುಂಡಿದ ಜಾಗ ಇರ್ತಿಲ್ಲ ನೆಕ್ ಬೇತೆ ಬೇತೆ ನಮ್ಮ BM ಐದು ನಡೆದು ಬತ್ತನ ನಮ್ಮ ಸ್ಪೀಕರ್ ಅದು ಪುನಃ UT ಖಾದರ್ ಅವಡು ಜಿಲ್ಲಾ ಪಂಚಾಯತ್ ಸದಸ್ಯರವಡು ಮಾತೇನಲ್ಲ ಪಂಡುಪೂರ್ ನಡೆದು ಇನಿ ಈ ಪರಿಸರ ಈ ಮಾತ ಜೋಕ್ಲೆಗ್ಲ ಗೊಬ್ಬರ ಒಂಜಿ ಮೈದಾನ ಆತನ ಎನ್ಕೊಂಡದು ಇತ್ತದ ಹೊಸ ಜವನೇರಿಗೆ ತೆರಿಪಾದು ಕೊರಿಯರೆ ಮೂಜಿ ಗ್ರಾಮಡ್ ಈತು ಶೋಕದ ಮೈದಾನ ಓಲ್ಲಜಿ ಎಂಕ್ಲು ಒಂಜಿ 10-20 ವರ್ಷದ ಪ್ರಾಯಡುಪ್ಪನಾಗ ಈ ಮೈದಾನ ನಿಜವಾದ ವರಿಪು ನಡೀತಾడు ಏಟು ಬೇತೆ ಬೇತೆ ಒಂದು ಆಪು ನಡೀತದೆ ಐನು ಅವು ಸೈಟ್ ಆಪು ನಡೀತದೆ ಆಡಲ ಒಂದು ಮೈದಾನ ಬೋರ್ಡ್ ಒಂದು ಹೋರಾಟ ಮಂತಿನದು ಐಕ್ಯ ಬೋರ್ಡ್ ಆಪನ ಫಂಡನ್ನು ತಯಾರು ಮಾಡ್ತದೆ ಈ ಮೈದಾನಡಿನಿ ಜೋಕುಲು ಮಾತೆರಲ ಗೊಬ್ಬೆರ್ನಾಂಡ ಎಂಕ್ಲ ಜೋಕ್ಲಾಟಿಗೆ ಪ್ರಯತ್ನ ಬತ್ತ ನೆಟ್ಟಿದೆ ಎಂಕ್ಲ ಆ ಕಾಲದ ಯೋಗ ಮಂಡಲಪ್ಪು ಅಂಜನೆ ಅಯ್ಯಪ್ಪ ಮಂದಿರಪ್ಪು ಇಂದು ಪೂರ ಎಂಕ್ಲ ಜೋಕ್ಲಾಟಿಗೆ ನೀನು ಒಂಜಿ ಒರಿತದ ಅಂಜನೆ ಎಂಕ್ಲೊಟ್ಟಿಗೆ ಮಸ್ತ್ ಜನ ಕೈ ಜೋಡಿಸದೇರಿ ಅಂಜದಪ್ಪನಾಗ ನಾವು ಈ ಹೊಸ ಪೀಳಿಗೆ ಗೊತ್ತಾವಡು ಇನಿ ಪಾಕ ಜನ ಗೊಪ್ಪೇರಿ ಅಂಜದಪ್ಪನಾಗ ನೀನು ಎಡ್ಡ ರೀತಿ ನಮ್ಮ ಉಪಯೋಗ ಮಾಡ್ಬೇಕ ಸಾರ್ವಜನಿಕ ಆಸ್ತಿ ಇಂದು ಮಾತೆರೆಗಳ ನೆಟ್ಟು ಹಾಕೊಂಡು ಪಣೊಂದು ಈ ಒಂಜಿ ಕಾರ್ಯಕ್ರಮ ಬಾರಿ ಪುರಲಾಡು ಪಂಡದು ಎನ್ನರಡು ಪಾತ್ರ ಸ್ವಾಮಿ ಶರಣಮಯ್ಯಪ್ಪ. ನಮ್ಮೊಂದಿಗೆ ನಮ್ಮ ಪ್ರಜಾವಾಣಿ ಪತ್ರಿಕೆಯ ವರದಿಗಾರರು ಆಗಿರುವಂತಹ ಡಾಕ್ಟರ್ ಸತೀಶ್ ಕೊನಾಜಿ ಅವರು ಕೂಡ ಉಪಸ್ಥಿತರಿದ್ದಾರೆ. ತಮ್ಮ ಇರುವಿಕೆಯನ್ನು ಕೂಡ ಸಭಾಧ್ಯಕ್ಷೀಯ ಮಾತುಗಳು ಕೂಡ ಅದ್ಭುತವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಾಮಾಜಿಕವಾಗಿ ಕೂಡ ಹಲವಾರು ಕಾರ್ಯಚಕ್ರದಲ್ಲಿ ಮೊಸರುಗುಡಿಕೆ ಆಗಿರ್ಬೋದು ಹಲವಾರು ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಬಂದವರು ಶ್ರೀಯುತ ಅಬ್ದುಲ್ ರೆಹಮಾನ್ ಕೋಡಿಜಲ್ ಅವರು ಸಭಾಧ್ಯಕ್ಷೀಯ ನುಡಿಗಳಿಗಾಗಿ ಹಲವಾರು ವರ್ಷಗಳಿಂದ ಬೆಳಿಗ್ಗೆ ಈ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತೆ. ಈ ವರ್ಷ ಸಂತೋಷ್ ಕುಮಾರ್ ಶೆಟ್ಟಿ ಅವರು ಮಧ್ಯಾಹ್ನ ಮೇಲೆ ಇಟ್ಟಿದ್ದಾರೆ. ಏನೇ ಇದ್ದರೂ ಕೂಡ ಈ ಅಸೈಗೋಳಿ ಪರಿಸರದಲ್ಲಿ ನಾವೆಲ್ಲ ಒಂದೇ ತಾಯಿಯ ಮಕ್ಕಳಾಗಿ ಕಳೆದ ಹಲವಾರು ವರ್ಷಗಳಿಂದ ಜಾತಿ ಮತ ಭೇದವಿಲ್ಲದೆ ಒಂದು ಸಾರ್ವಜನಿಕ ಮೊಸರು ಕುಡಿಕೆ ಉತ್ಸವವನ್ನು ನಾವು ಇಲ್ಲಿ ಆಚರಿಸ್ತಾ ಬರ್ತಾ ಇದ್ದೇವೆ. ಬಹುಶಃ ಸಂತೋಷ್ ಕುಮಾರ್ ಶೆಟ್ಟಿ ಅವರು ನನ್ನ ಕಾಲೇಜಿನ ಕ್ಲಾಸ್ಮೇಟು, ನನ್ನ ಬೆಂಚ್ಮೇಟ್. ಅವರೊಬ್ಬ ಉತ್ತಮ ಕ್ರೀಡಾಪಟು ಕೂಡ. ಅವರು ನಮ್ಮ ಕಾಲೇಜಿನ 100 ಮೀಟರ್ ಚಾಂಪಿಯನ್ ಕೂಡ ಆಗಿದ್ದರು. ಅವರ ಎಲ್ಲ ಕ್ರೀಡಾಪಟುಗಳಲ್ಲಿ ನಾವು ಅವರಿಗೆ ಪ್ರೋತ್ಸಾಹ ನೀಡುವಾಗ ನಾವು ಕ್ಲಾಸ್ ಬಂಕ್ ಮಾಡಿ ಅವರೊಟ್ಟಿಗೆ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದೆವು. ಅವರ ನೇತೃತ್ವದಲ್ಲಿ ಈ ಒಂದು ಮೈದಾನ ಕೂಡ ಆ ಒಂದು ಅಸೈಗೋಳಿ ಯುವಕ ಮಂಡಳದ ಒಂದು ಪ್ರಯತ್ನದಿಂದಾಗಿ ಇಲ್ಲಿ ಒಂದು ಮೈದಾನ ಸಾರ್ವಜನಿಕ ಮೈದಾನವಾಗಿ ಉಳಿದಿದೆ. ಬಹುಶಃ ಅದೇ ಸಂದರ್ಭದಲ್ಲಿ ನಾವು ಮಂಗಳ ಗ್ರಾಮೀಣ ಯುವಕ ಸಂಘದ ಅಧ್ಯಕ್ಷನಾಗಿ ಕೊಣಾಜೆಯಲ್ಲಿ ಕೂಡ ಒಂದು ಮೈದಾನಕ್ಕೆ ಭಾರಿ ಪ್ರಯತ್ನವನ್ನು ನಾವು ಮಾಡಿದೆವು. ಆದರೆ ನಮಗೆ ಅದು ನಾವು ಸಕ್ಸಸ್ ಆಗಲಿಲ್ಲ. ಇವರ ಒಂದು ಸಂಘಟಿತ ಹೋರಾಟದಲ್ಲಿ ಈ ಒಂದು ಮೈದಾನ ಇಡೀ ಕೊಣಾಜೆ ಗ್ರಾಮಕ್ಕೆ ಒಂದು ಮೈದಾನ ಇವತ್ತು ಉಳಿದಿದೆ. ಬಹುಶಃ ನಮ್ಮೆಲ್ಲರ ಜವಾಬ್ದಾರಿ ಈ ಒಂದು ಮೈದಾನವನ್ನು ಸದಾ ಉಳಿಸಿಕೊಂಡು ಇನ್ನಷ್ಟು ಈ ಒಂದು ಮೈದಾನವನ್ನ ಒಂದು ಕೊಣಾಜೆ ಕೇಂದ್ರ ಮೈದಾನವಾಗಿ ಬೆಳವಣಿಗೆ ಆಗಬೇಕು. ಈ ನಿಟ್ಟಿನಲ್ಲಿ ಮಾನ್ಯ ವಿಧಾನಸಭಾ ಅಧ್ಯಕ್ಷರು ಕೂಡ ಉತ್ಸಾಹದಿಂದ ಇದ್ದಾರೆ. ಇದನ್ನೊಂದು ಗ್ಯಾಲರಿಯುಕ್ತ ಮೈದಾನವನ್ನಾಗಿ ಮಾಡಬೇಕು ಎಂಬುದಾಗಿ ಅವರ ಒಂದು ಇಂಗಿತ ಕೂಡ ಇದೆ. ಬಹುಶಃ ಅದೆಲ್ಲ ಕೈಗೂಡಿ ಬರಲಿ ಮತ್ತು ಈ ಒಂದು ಭಾಗದಲ್ಲಿ ನಾವೆಲ್ಲ ಒಟ್ಟಿಗೆ ಅಣ್ಣ ತಮ್ಮಂದಿರಾಗಿ ಈ ಕೊಣಾಜೆ ಗ್ರಾಮ ಅಂತ ಹೇಳಿದರೆ ನಮ್ಮ ಹಿರಿಯರು ಬಹಳ ಒಂದು ತಾಯಿಯ ಮಕ್ಕಳಾಗಿ ಬಾಳಿ ಬದುಕಿದವರು. ನಮಗೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಇಲ್ಲಿ ನೀಡಿದ್ದಾರೆ. ನಮ್ಮ ಪಟೇಲರಾಗಿದ್ದಂಥ ರಘುರಾಮ ಕಾಜ್ ಅವರು ದಿಗಂತ ಅವರನ್ನು ನಾವು ನೆನೆಸಲೇಬೇಕಾಗ್ತದೆ. ಅವರು ಇಲ್ಲಿ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡುವಾಗ ಕೂಡ ಎಲ್ಲ ಜಾತಿ ಮತದವರನ್ನು ಕರೆದು ನಮ್ಮನ್ನೆಲ್ಲ ಹುರಿದುಂಬಿಸುವಂತಹ ಒಬ್ಬ ಹಿರಿಯ ವ್ಯಕ್ತಿ. ಅದೇ ರೀತಿ ನಮ್ಮಲ್ಲಿ ಕೊಣಾಜೆಯಲ್ಲಿ ಸತ್ಯಪಾಲ್ ರೈ, ಕಳ್ಳಿಮಾರು ಗುತ್ತಿ ಇವರೆಲ್ಲ ಈ ಗ್ರಾಮಕ್ಕೆ ಬಹಳ ದೊಡ್ಡ ನಾಯಕತ್ವವನ್ನು ನೀಡಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಈಗ ನಾವು ಮುಂದುವರಿಸ್ತಾ ಇದ್ದೇವೆ. ನಂತರ ನಿಮ್ಮ ಮುಂದಿನ ಜನಾಂಗ ನೀವು ಕೂಡ ಇದೇ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗಬೇಕೆಂದು ನಿಮ್ಮಲ್ಲಿ ಕೇಳಿಕೊಂಡು ಬಹಳ ಸಂತೋಷವಾಗ್ತದೆ. ಇಂಥ ಒಂದು ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ಆಗ್ತಾ ಇರುವುದು. ನಾಡಿದ್ದು ಕೊಣಾಜೆಯಲ್ಲಿ ಕೂಡ ಒಂದು ಕಾರ್ಯಕ್ರಮ ಇದೆ, ಅಸೈಗೋಳಿ ಇದೆ, ಮೊಸರು ಕುಡಿಕೆ ಉತ್ಸವ. ಅದಕ್ಕೂ ಕೂಡ ನಿಮಗೆಲ್ಲರಿಗೂ ಆಹ್ವಾನವನ್ನು ನೀಡಿಕೊಂಡು ಎಲ್ಲ ವಿಧದಲ್ಲಿ ಕೂಡ ನೀವು ಕ್ರೀಡಾಪಟುಗಳು ಇವತ್ತು ಇಲ್ಲಿ ಕಾರ್ಯಕ್ರಮದಲ್ಲಿ ಏನು ಭಾಗಿಗಳಾಗ್ತೀರಿ. ನೀವೆಲ್ಲ ಕ್ರೀಡಾ ಸ್ಫೂರ್ತಿಯಿಂದ ಆಟವಾಡಿದಾಗ ಮಾತ್ರ ಅದು ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ಸೋಲು ಮತ್ತು ಗೆಲುವು ಇದು ಮುಖ್ಯ ಅಲ್ಲ, ಸೋಲೆ ಗೆಲುವಿನ ಮೂಲ ಒಂದು ಮಾತಿದೆ. ಆದ್ದರಿಂದ ಇದರಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಎಂಬುದು ಮುಖ್ಯ ಅಲ್ಲ. ನಾವು ಕ್ರೀಡಾ ಸ್ಫೂರ್ತಿಯಿಂದ ಆಟವಾಡಿ ಏನು ಶ್ರೀಕೃಷ್ಣ ಪರಮಾತ್ಮ ಒಂದು ಸಹೋದರತೆ ಸಂದೇಶವನ್ನು ನೀಡಿದ್ದಾರೆ ಅದನ್ನು ಉಳಿಸಿಕೊಂಡು ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಆಗಲಿ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಭಾರತ್. ಮಾತುಗಳನ್ನಾಡಿದಂತಹ ನಮ್ಮೆಲ್ಲರ ಹಿರಿಯರಾಗಿರುವಂತಹ ಶ್ರೀಯುತ ಅಬ್ದುಲ್ ರೆಹಮಾನ್ ಕೋಡಿಜಲ್ ಅವರಿಗೆ ವಂದನೆಗಳು.
ಇದೀಗ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮತ್ತೆ ಅಂಕಣ ಉದ್ಘಾಟನೆ ನಡೆಯುತ್ತದೆ. ಅದಕ್ಕಿಂತ ಮುಂಚೆ ಸರ್ವರಿಗೂ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ನಮ್ಮ ಮುದ್ದುಕೃಷ್ಣ ವೇಷ ಪ್ರದರ್ಶನ ಸ್ಪರ್ಧೆ ನಾಳ್ದು 16 ತಾರೀಕಿಗೆ ನಡೆಯುತ್ತದೆ. ಬಂಧುಗಳೇ, ಆಮಂತ್ರಣ ಪತ್ರಿಕೆ ನೋಡಿ, ಬಹಳ ಅಚ್ಚುಕಟ್ಟಾಗಿ ನಡೀಲಿಕ್ಕಿದೆ. JCಯದೆಲ್ಲ ಈಗ ಕಟೌಟ್ ಎಲ್ಲ ಬೀಳ್ತದೆ. ಆ ಮಕ್ಕಳಿಗೆ ಸಮಯಾವಕಾಶ ಎಲ್ಲ ಕೊಡ್ತೇವೆ. ತುಂಬಾ ಅದ್ಭುತವಾಗಿ ಈ ಬಾರಿ ಮುದ್ದುಕೃಷ್ಣ ವೇಷ ಪ್ರದರ್ಶನ ಸ್ಪರ್ಧೆಗಳು 3 ವಿಭಾಗಗಳಲ್ಲಿ ನಡೆಯುತ್ತದೆ. ಅದರ ಸಂಚಾಲಕರಲ್ಲಿ ಒರ್ವರಾಗಿರುವಂತಹ ಶ್ರೀ ಶಿವಕುಮಾರ್ ಅವರಿಗೆ ಧನ್ಯವಾದಗಳು. ಉತ್ಸವದ ಉದ್ಘಾಟಕರಾಗಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನು ಮಾಡಿದಂಥ ಲಯನ್ ಮಂಜುನಾಥ ಆಳ್ವ ತೇವನಾಡು ಗೊತ್ತು ಟ್ರಸ್ಟಿಗಳು ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ರಿಜಿಸ್ಟರ್ ಅಸೇಗೋಳಿ ಇವರಿಗೆ ನಮ್ಮ ಉತ್ಸವ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಅಬ್ದುಲ್ ರೆಹಮಾನ್ ಕೋಡಿಜಾಲ್ ಟ್ರಸ್ಟಿಗಳು ಮಂಗಳ ಸೇವಾ ಟ್ರಸ್ಟ್ ಕೊಣಾಜೆ ಇವರಿಗೆ ನಮ್ಮ ಉತ್ಸವ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮವರು ಹಿರಿಯರು ಅಂಕಣ ಉದ್ಘಾಟನೆಯನ್ನು ಮಾಡಲಿಕ್ಕಿರುವವರು ನಮ್ಮ ಶ್ರೀನಿವಾಸ್ ಶೆಟ್ಟಿ ಪುಲ್ಲು ಅಧ್ಯಕ್ಷರು ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಅಸೇಗೋಳಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಉತ್ಸವ ಸಮಿತಿಯ ಪರವಾಗಿ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರುವವರು ಹಿರಿಯರು ಮಾರ್ಗದರ್ಶಕರು ಪ್ರಗತಿಪರ ಕೃಷಿಕರು ಆಗಿರ್ತಕ್ಕಂಥ ಶ್ರೀ ನಾರಾಯಣ ರೈ ಕಟ್ಟೆಮಜಲು ಇವರಿಗೂ ಕೂಡ ನಮ್ಮ ಉತ್ಸವ ಸಮಿತಿಯ ಪರವಾಗಿ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಅತಿಥಿಗಳಲ್ಲಿ ಓರ್ವರು ಅಂತ ಹೇಳಿದ್ರೆ ನಮ್ಮ ಇಕ್ಬಾಲ್ ಸಾಮಾನಿಗ ಉದ್ಯಮಿಗಳು ಸಮಾಜ ಸೇವಕರು ಇವರಿಗೂ ಕೂಡ ಉತ್ಸವ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ರಂಗನಾಥ್ ಕಾಜವ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥವರು ಮತ್ತು ನಮ್ಮ ಈ ಒಂದು ಉತ್ಸವ ಸಮಿತಿಯ ಗೌರವಾಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಹಿರಿಯರು ಆತ್ಮೀಯರು ಆಗಿರ್ತಕ್ಕಂಥ ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು ಇವರಿಗೂ ಕೂಡ ಒಂದು ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಕ್ರೀಡಾ ಸಂಚಾಲಕರು ಸಹ ಸಂಚಾಲಕರಾಗಿರ್ತಕ್ಕಂಥ ಸನತ್ ರೈಗಳು, ಕ್ರೀಡಾ ಸಂಚಾಲಕರಾಗಿರ್ತಕ್ಕಂಥ ರಾಧಾಕೃಷ್ಣ ರೈಗಳು, ಹಾಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಸಹೋದರಿಯರು ಆಗ ಊರಿನ ಮತ್ತು ಪರ ಊರಿನ ಎಲ್ಲ ನಾಗರಿಕ ಬಂಧುಗಳಿಗೂ ಕೂಡ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಪತ್ರಿಕಾ ಮಿತ್ರರು ಮತ್ತು ಮಾಧ್ಯಮ ಮಿತ್ರರು ಕೂಡ ಇಲ್ಲಿ ಸೇರಿದರೆ ತಮಗೂ ಕೂಡ ಮತ್ತೆ ಈ ಒಂದು ಕ್ರೀಡೋತ್ಸವದ ತೀರ್ಪುಗಾರರಾಗಿ ಬಂದಿರತಕ್ಕಂಥ ಎಲ್ಲ ತೀರ್ಪುಗಾರರಿಗೂ ಕೂಡ ನಾನು ಹೃದಯಾಂತರಾಳದ ಒಂದು ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮ್ಮ ಧನ್ಯವಾದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನೋಡಿ, ಮಹಿಳೆಯರ ನಿಂದ 3 ಮಂದಿ ಕ್ವಾಲಿಫೈಡ್ ಆಗ್ತಾರೆ. 3 ಸೆಟ್ ಇದೆ ಅಲ್ಲೇ ಫಿನಿಶಿಂಗ್ ಅಂತ ಬರೀತಾರ. ನೋಡುವ ಗೊತ್ತಾಗ್ತದೆ. ಇಲ್ಲ ಪ್ರಥಮ ಸತ್ತು ಬಂದಿದೆ. ಇದರಲ್ಲಿ 3 ಮಂದಿ ಕ್ವಾಲಿಫೈಡ್ ಆಗ್ತಾರೆ ಫೈನಲ್ಗೆ. ಸೆಕೆಂಡ್ ಸೆಟ್ ಕೆಂಪು ಆಡ್ಲಿಕ್ಕೆ ಇಲ್ಲ. ಫಸ್ಟ್ ಸೆಕೆಂಡ್ ಥರ್ಡ್ ಕ್ವಾಲಿಫೈ ಟು ಫೈನಲ್. ನಿಮ್ಮದಿದ್ರೆ ಬ್ಯಾಲೆನ್ಸ್ ನೋಡಿ, ಬ್ಯಾಲೆನ್ಸ್ ಇರಬೇಕು. ಬ್ಯಾಲೆನ್ಸ್ ಪ್ರಥಮ ದ್ವಿತೀಯ ಸ್ಥಾನಕ್ಕೆ ಸ್ಪರ್ಧೆ ಮಹಿಳೆಯರ ವಿಭಾಗದ ಓಡಬೇಡಿ, ನಡ್ಕೊಂಡು ಹೋಗಿ ಓಡಿದ್ರೆ ಬೀಳ್ತದೆ. ಓಡಬೇಡಿ, ನಡ್ಕೊಂಡು ಹೋಗಿ ಎಲ್ಲ ಪುಟಾಣಿ ಮಕ್ಕಳ ನಿರ್ದೇಶನ ಚೌಟದ ಸ್ಪರ್ಧೆ ಪ್ರಾರಂಭವಾಗಿದೆ. ನೀವು ಹಿಂದೋಗಿ.
ಬೇಗ ಬಿಡ್ಲಿಕ್ಕಿಲ್ಲ ಆಯ್ತಾ ಬರ್ತೀರಿ ಬಾ ಹತ್ತಿರ ಬಾ ಇಲ್ಲ ಔಟ್ ಆಗ್ತೀರಿ ನೀವು ಇಬ್ಬರು ಕೂಡ ಹತ್ತಿರ ಬನ್ನಿ ಮುಂದೆ ಬನ್ನಿ ಇದು ನೋಡ್ತದೆ ಥರ್ಡ್ ಅಂಪೈರ್ ಉಂಟು ಇಲ್ಲಿ ಹತ್ತಿರ ಬನ್ನಿ ಅದಕ್ಕೆ ಬಿಸಾಡಬೇಡ ಕೈಗೆ ಕೊಡಿ ಹಾಗಾದ್ರೆ ಪಾಸ್ ಆಗ್ತದೆ ಬಂದಿದ್ದಾರೆ ನಾವು ಸ್ಪಾಟ್ ಅಲ್ಲಿ ಜಿಮ್ ಮಾಡ್ತೇವೆ ಮಹಿಳೆಯರು ಮಾತ್ರ ನೀವು ಹಕ್ಕಜಗ್ಗಾಟಕ್ಕೆ ಭಾಗವಹಿಸುವವರು ಇಲ್ಲಿ ವ್ಯವಸ್ಥಾಪಕರಲ್ಲಿ ಬರಬೇಕಾಗಿರುತ್ತೆ ವ್ಯವಸ್ಥಾಪಕರ ಕಾಯ್ತಾ ನಿಮ್ಮ ತಂಡದ ವ್ಯವಸ್ಥಾಪಕ ಅದು ಅಲ್ಲಿ ಸರ್ ಒಮ್ಮೆ ಇದನ್ನು ಸ್ಟಾರ್ಟ್ ಮಾಡಿಬಿಡುವ ಕಬಡ್ಡಿಯನ್ನು ಸ್ಟಾರ್ಟ್ ಮಾಡಿಬಿಡುವ ಕಬಡ್ಡಿಯಲ್ಲಿ ಭಾಗವಹಿಸುವವರು ಹೆಸರು ನೋಂದಾಯಿಸಿದ್ದಾರೆ 4 ಮಂದಿ 4 ತಂಡದವರು ಹೆಸರು ನೋಂದಾಯಿಸಿದ್ದಾರೆ ಪ್ರಥಮ ಸಿಎಬಿ ಅಸೇಕಲ್ ಫ್ರೆಂಡ್ಸ್ ಎ ಮತ್ತು ಕೃಷ್ಣ ಫ್ರೆಂಡ್ಸ್ ಆಗ್ಲಿಲ್ಲ ಲಾಂಗ್ ಹಾಕ್ಬೇಡಿ ಕೆಟ್ಟ ಹಾಕ್ಬೇಡಿ ಹಿಡಿದು ಕೊಡ್ಲಿಕ್ಕೆ ನೋಡಿ 4 ಟೈಮ್ ಸಾಕು 4 ಟೈಮ್ ತುಂಬಾ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಇದು ತಪ್ಪು ಮಳೆಗಾಲದ ತಪ್ಪ ವೆರಿ ಸೂಪರ್ ಕಪ್ಪ ಚಿಕ್ಕ ಕಪ್ಪ ಒಂದೊಂದೇ ತೆಗಿಬೇಕು ಉಂಡಿ ತೆಗೆದ್ರೆ ಔಟ್ ನಿಮಗೆ ಸ್ಕೋರ್ ಕೊಡೋದಿಲ್ಲ ತೆಗಿಬೇಕು ಮಕ್ಕಳು ಒಂದೊಂದೇ ತೆಗಿಬೇಕು ಒಂದೊಂದೇ ತೆಗಿಬೇಕು ಒಂದೊಂದೇ ತೆಗಿಬೇಕು ಅದೊಂದು ರೆಡಿಯಾಗಿದೆ ತಂಡ ನಮ್ಮ ಅಸೋಗೋಳಿ ಫ್ರೆಂಡ್ಸ್ ಆದಷ್ಟು ಬೇಗ ಅಂಕಣಕ್ಕೆ ಬರಬೇಕು ಒಂಚೂರು ಗಡಿಬಿಡಿ ಅದೇ ಮೂರು
ಬಾಲ್ ಪಾಸ್ ಶಿಕ್ಷಕರ ಬೇಗ ಬನ್ನಿ. ಅಕ್ಕ ಎಲ್ಲ ಬನ್ನಿ. ಹಗ್ಗಕ್ಕೆ ಈಗ ಸ್ವಲ್ಪ ಈಚೆ ಆದ್ರೆ ಔಟ್ ಆಗ್ತದೆ. ಅಲ್ಲಿ ಅವ್ರು ಕೇಳಿಸ್ಕೊ ಅಲ್ಲಿ ನೀನು ನೀನು ನಾಳೆ ಅಲ್ಲಿ ಕೇಳಿಸ್ಕೊ ಅಲ್ಲಿ ಕೇಳಿಸ್ಕೊರಿ ಅಲ್ಲಿ ಕೇಳ ಅಲ್ಲಿ ಕೇಳಿ ನೀನು ಆಡಿದ್ಯಲ್ಲ ಮೇಲೆ ಮೇಲ ಹಾ ಬಾ ಕೆರೆಗೆ ಕಾಲ ಇಟ್ಟಿದ್ದಿ ಹಾ ಕೆರೆ ಅಣ್ಣ ದಯವಿಟ್ಟು ಕಂಬವನ್ನು ಕೆರೆ ಕೆರೆ ದಡ ಕೆರೆ ಕೆರೆ ದಡ ಕೆರೆ ದಡ ಕೆರೆ ಕೆರೆ ದಡ ಕೆರೆ ದಡ ಕೆರೆ ದಡ ದಡ ಕೆರೆ ದಡ ದಡ ಕೆರೆ ಕೆರೆ ದಡ ಕೆರೆ ದಡ ಕೆರೆ ದಡ ಕೆರೆ ಕೆರೆ ದಡ ದಡ ಕೆರೆ ಕೆರೆ ದಡ ಇನ್ನು ನೆಕ್ಸ್ಟ್ ಸ್ವಲ್ಪ ಹೀಗೆ ಆದ್ರೆ ಕೆರೆ ದಡ ದಡ ಕೆರೆ ಕೆರೆ ದಡ ಕೆರೆ ಎಲ್ಲ ಚೀಟಿ ಹಾಕಿ ಅದು ತಪ್ಪಾಗಿದೆ. ಆ ರೀತಿ ಇದ್ರೆ ಅದು ನೋಡಿ. ಸ್ಪರ್ಧೆಗೆ ಬಂದವರು ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ.
Last 3 minutes. ಫ್ರೆಂಡ್ಸ್ ವರ್ಸಸ್ ತತ್ವಮಸಿ ಬಿ. ಸೊಪ್ಪನವರು 3 ಪಾಯಿಂಟ್ ಪಡೆದರೆ 500 ರೂಪಾಯಿ ಘೋಷಣೆ ಮಾಡಿದ್ದಾರೆ ಇಲ್ಲಿ. ತ್ರಿಶೂಲ್ ಫ್ರೆಂಡ್ಸ್ ನೆಕ್ಸ್ಟ್ ಮ್ಯಾಚ್ ರೆಡಿ ಆಗಬೇಕು. ತ್ರಿಶೂಲ್ ಫ್ರೆಂಡ್ಸ್ ಕಬಡ್ಡಿ, ತ್ರಿಶೂಲ್ ಫ್ರೆಂಡ್ಸ್ ತತ್ವಮಸಿ ಬಿ ರೆಡಿ ಆಗಬೇಕು. Last minute. 16-1. ಕೊನೆಯ 1 ನಿಮಿಷ ಮಾತ್ರ ಬಾಕಿ ಇದೆ. ನೆಕ್ಸ್ಟ್ ತ್ರಿಶೂಲ್ ಫ್ರೆಂಡ್ಸ್ ತತ್ವಮಸಿ ಬೀಲ.
ಕಿರಣ್ ಸರ್ ಪಾಯಿಂಟ್ ತೆತ್ತಿಗೋಣ ನೆಕ್ಸ್ಟ್ ಮ್ಯಾಚ್ ಅಸೇಗೋಲಿ ಫ್ರೆಂಡ್ಸ್ 19 ಬಿ ತಂಡ. ನೆಕ್ಸ್ಟ್ ಮ್ಯಾಚ್ ಅಸೇಗೋಲಿ ಫ್ರೆಂಡ್ಸ್ ರೆಡಿಯಾಗಿ 19 ಆಗ್ತಾ ಇದ್ದಾರೆ. ಅವರಿಗೆ 19 ಬಿ ತಂಡಕ್ಕೆ ನೆಕ್ಸ್ಟ್ ಮ್ಯಾಚ್. ಸೂಪರ್ ಟ್ಯಾಕಲ್ ಇದೆ 2 ಪಾಯಿಂಟ್. ಸೂಪರ್ ಟೀಮ್ ಕ್ಯಾಪ್ಟನ್ Australia France captain super. Super. Benar? Super. Australia France captain. Benar, mak keluarin body. Jika masih ada yang belum ada yang kita dapat tempat saya. Bos. Baik, benar. ಅವರು ರೆಡಿಯಾಗಿರ್ಬೇಕು. ಚಿಕ್ಕ ಹೋರಾಟ ನಡೀತಾ ಇದೆ. Buriere. ಬರ್ತದೆ ಒಂದ ವೈಪ್ಲೆ ಮೈಲೂರ ಅಗ್ಗಜುಂಬಾಟ ಸಿಂಪಾಗುತ್ತಿನ ಹೋರಾಟ ಯಾರ ಕಡೆ ಮತ್ತೆ ಯಾರ ಕಡೆ ಹೋಗ್ತಾರೆ 9 ಮಂದಿಯ ತಂಡ
ನಿಮಗೆ Come on!